ಕೊರೋನಾ ಬಗ್ಗೆ ಮುಂಜಾಗ್ರತಾ ಕ್ರಮಕ್ಕಾಗಿ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ನಳಿನ್ ಕುಮಾರ್ ಅವರು ಕೊರೋನಾ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದೀರಾ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಖಾಸಗಿ ಆಸ್ಪತ್ರೆಯ ಅಧಿಕಾರಿಗಳು, ಹೋಟೆಲ್ ಮಾಲಕರು, ಅಧಿಕಾರಿಗಳೊಂದಿಗೆ ಕೊರೋನಾ ವೈರಸ್ ಕುರಿತು ಸಭೆ ಮಾಡಿದ್ದೇನೆ. ಕೊರೋನಾದಿಂದ ಎಚ್ಚರವಾಗಿರಿ, ಆದರೆ ಯಾವುದೇ ಆತಂಕ ಬೇಡ. ದಕ್ಷಿಣ ಕನ್ನಡದಲ್ಲಿ ಸುಮಾರು 27 ಶಂಕಿತ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ 17 ಜನರಿಗೆ ಯಾವುದೇ ಸೋಂಕು ಇಲ್ಲದ ಕಾರಣದಿಂದ ಅವರನ್ನ ಬಿಡುಗಡೆ ಮಾಡಲಾಗಿತ್ತು. ಇನ್ನು 10 ಜನರ ಪೈಕಿ 7 ಜನರನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯಕ್ಕೆ 3 ಜನರನ್ನ ಶಂಕಿತ ಎಂದು ನಿಗಾ ಇಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ ಒಂದೇ ಒಂದು ಅಧಿಕೃತ ಪ್ರಕರಣ ದಾಖಲಾಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಪೂರ್ಣ ಪ್ರಮಾಣದ ಜಾಗೃತೆ ವಹಿಸುತ್ತೆ. ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಬಸ್ಸು ನಿಲ್ದಾಣ, ಸಾರ್ವಜನಿಕ ಸ್ಥಳದಲ್ಲಿ ಕಟ್ಟೆಚ್ಚರ ವಹಿಸಲಾಗುತ್ತೆ. ವಿದೇಶಿ ಪ್ರಯಾಣಿಕರ ಮೇಲೆ ವಿಶೇಷ ಗಮನ ವಹಿಸಲಾಗುತ್ತೆ. ರಾಜ್ಯ ಸರ್ಕಾರದ ಆದೇಶದಂತೆ ಮಾಲ್ಗಳು, ಸಿನಿಮಾ ಟಾಕೀಸ್, ಸಭೆ ಸಮಾರಂಭಗಳು ಬಂದ್ ಮಾಡಲಾಗಿದೆ. ಯಾರಿಗೂ ಭಯ ಬೇಡ, ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳಿ. ಜಿಲ್ಲಾಧಿಕಾರಿ ಪ್ರಸ್ತಾಪಿಸಿದಂತೆ ದಕ್ಷಿಣ ಕನ್ನಡಕ್ಕೆ ಲ್ಯಾಬ್ ನೀಡುವಂತೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಭಾಗಿಯಾಗಿದ್ದರು. ಅದೇ ರೀತಿ ನಾವ್ಯಾವುದಾದ್ರು ನಾಳೆ ಉದಾಹರಣೆಗೆ ನಾಗಮಠವನ್ನು ಯಾರು ಮಾಡಿರ್ತಾರೆ, ನಾಳೆ ಸೇರಿಸ್ತೇವೆ, ಅದು ಸ್ಪಷ್ಟ ನಾವು ಸೂಚನೆ ಕೊಡಬೇಕು. ಯಾತ್ರೆ ಮಾಡಬೇಕು. ಸರ್, ಈಗ ನಿನ್ನೆ ಬಂದಿರೋ ಆದೇಶದಲ್ಲಿ ಸರ್ ಫಸ್ಟ್ ಹೇಳ್ತಾರೆ ಸಹ ಕ್ವಾರಂಟೈನ್ ಆಗಿ ಅಂತ ಹೇಳ್ತಾರೆ ಸರ್. ಎರಡನೇದು ಸಿನಿಮಾ ಮಂದಿರಗಳು, ಮಾಲ್ಗಳು, ನಾಟಕಗಳು, ರಂಗಮಂದಿರಗಳು, ಪಬ್, ನೈಟ್ ಕ್ಲಬ್, ವಸ್ತು ಪ್ರದರ್ಶನ, ಸಂಗೀತ ಹಬ್ಬ, ಕ್ಲಬ್, ಮ್ಯಾರಥಾನ್, ಕ್ರೀಡಾಂಗಣದಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರೇಕ್ಷಕರು ವೀಕ್ಷಿಸುವ ಕ್ರೀಡಾಕೂಟಗಳಾದ ಕ್ರಿಕೆಟ್, ಫುಟ್ಬಾಲ್ ಬ್ಯಾನ್ ಮಾಡಿದ್ದಾರೆ. ಎಕ್ಸಾಕ್ಟ್ ಬ್ಯಾನ್ ಆಗಿದೆ, ನಾನು ಹೋಗ್ತೀನಿ ಸರ್. ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳಿದ್ರೆ ಆದಷ್ಟು ಅದನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಆದೇಶ ಆಗಿದೆ. ಜನಪ್ರತಿನಿಧಿಗಳು ಎಲ್ಲರೂ ಒಟ್ಟು ಸೇರಿ ಎಲ್ಲ ಖಾಸಗಿ ಆಸ್ಪತ್ರೆಗಳ ಪ್ರಮುಖರು, ನಮ್ಮ ವ್ಯಾಪಾರಿ ಕೇಂದ್ರಗಳಿರುವಂಥ ಪ್ರಮುಖರು ಎಲ್ಲ ಜನಪ್ರತಿನಿಧಿ ಒಟ್ಟಾಗಿ ಕೊರೋನಾ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡಿದೆವು. ಈ ಕೊರೋನಾ ಬಗ್ಗೆ ಎಚ್ಚರದಿಂದಿರಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಆದರೆ ಯಾವುದೇ ಕಾರಣಕ್ಕೂ ಭಯದ ಅಗತ್ಯವಿಲ್ಲ ಅನ್ನುವಂಥ ಸ್ಪಷ್ಟನೆ ಕೊಡಲಾಗುತ್ತೆ. ಜಾಗ್ರತೆಯಿಂದ ಇರೋಣ, ಆದರೆ ಕೊರೋನಾ ಬಗ್ಗೆ ಭಯಬೇಡ ಅನ್ನುವಂಥ ಮಾತುಗಳನ್ನು ಹೇಳಲಾಗಿದೆ. ಸುಮಾರು 27 ಶಂಕಿತವಾದಂಥ ಪ್ರಕರಣಗಳಿದೆ ಅಂಥೇಳಿ ನಾವು ವಹಿಸಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರಲ್ಲಿ 17 ಪ್ರಕರಣಗಳನ್ನು ಬಿಡುಗಡೆ ಮಾಡಲಾಗಿದೆ. ಯಾವುದೇ ಅವರಿಗೆ ಸೋಂಕಿನ ಮಾಹಿತಿಗಳಿಲ್ಲ ಅಂಥೇಳಿ. ಇನ್ನು 10 ಜನರ ಪೈಕಿ ಮತ್ತೆ 7 ಜನರ ಬಿಡುಗಡೆ ಮಾಡಿ 3 ಜನರನ್ನು ನಿಗಾ ಇಡಲಾಗಿದೆ. ಇಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಅಧಿಕೃತವಾಗಿ ದೃಢಗೊಂಡಂಥ ಕೊರೋನಾ ಪ್ರಕರಣಗಳು ನಡೆದಿಲ್ಲ. ಇಲ್ಲಿಯವರೆಗೆ ಒಂದೇ ಒಂದು ದೃಢೀಕೃತವಾದಂಥ ಪ್ರಕರಣಗಳು ನಡೆದಿಲ್ಲ. ಆದ್ದರಿಂದ ನಮಗೆ ಇನ್ನೂ